ಸರ್ವವಿಘ್ನ ದೂರಮಂತನಂಚಿನ ಮಹಾಗಣಪತಿ ದೇವರ ಪ್ರಾರ್ಥನೆ ವಿಘ್ನಹರ್ತಾರ ವಿಘ್ನಕರ್ತಾರ್ಚ ಗಣಪತಿ ವಿಘ್ನನು ಉಂಡು ಮಂತನಂಚಿನ ಶಕ್ತಿಲ ಆ ಮನೆ ಮಹಾಗಣಪತಿ ದೇವರೊಂದಿಗೆ ಆ ವಿಘ್ನ ಅಂದಿಲ್ಲ ಅದೇನು ಪರಿಹಾರ ಮಂತನಂಚಿನ ಶಕ್ತಿಲ ಆ ಮಹಾಗಣಪತಿ ದೇವರೊಂದಿಗೆ ಸಾಕಾರವಾಗಿ ಪ್ರಥಮವಾದ ಮಹಾಗಣಪತಿ ದೇವರನ್ನು ಪ್ರಾರ್ಥನೆ ಮಂತ್ರದ ಅದೇ ಪ್ರಕಾರವಾಗಿ ಸಾಯಿಬಾಬಾ ದೇವರನ್ನ ಸಂಭೂತವಾಗಿ ಸಾಯಿಬಾಬಾ ದೇವರನ್ನು ಪ್ರಾರ್ಥನೆ ಮಂತ್ರದ ಅವೇ ಪ್ರಕಾರವಾಗಿ ಪ್ರತಿಯೊಂದು ಅಷ್ಟದಶೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವೇ ಪ್ರಕಾರವಾಗಿ ನಾಗ ಸಾನ್ನಿಧ್ಯ ಅಷ್ಟಗಳ ನಾಗಪ್ರಧಾನ ಪ್ರಾರ್ಥನೆ ಮಾಡಿಕೊಂಡು ಅಂತಿಮ ದೈವರಾದ ಗುರುವನ್ನು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾದ ಆಕೇಶ ಬಲಿ ಪೂಜೆದ ಆರಂಭ ಕಾಲಕ್ಕೆ ಮೂಜಿ ವಿಧಾನವಾದ ಪ್ರಾರ್ಥನೆ ಮಂತ್ರೋಗಿ ರಾಯಗಂಧ ಬಂದಾಗ ಪೂಜೆ ಆರಂಭ ಕಾಲ ಫಲಕಾಂಬಗಳನ್ನು ಕಟ್ಟೊಂದು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಧ್ಯಮ ಕಾಲ ಪೂಜೆ ಅಂತಿಮ ಕಾಲ ಮುಂದೆ ಕೊಡುವ ಪ್ರಕಾರವಾದ ದೇವರನ್ನು ನಡೆಸಿ ನಮ್ಮ ಅಗ್ನಿದೇವಿಯರನ್ನ ಮುಖೇನವಾದ ಅಗ್ನಿದೇವರಿಗೆ 7 ನಾಲಿಗೆಗೆ ಆ 7 ದೇವರಿಗೂ ನಮ್ಮ ಆಮೂಲಗಳಿಂದ ಅಗ್ನಿದೇವಿಯರನ್ನ ಪ್ರತಿಷ್ಠೆ ಮಂತ್ರದ ಆ ಮೂಲಕವಾದ ಹವಿಸ್ಸನ್ನು ಕೊಡುವುದು ಅಂತ ಪ್ರಕಾರವಾದ ಆ 7 ನಾಲಿಗೆ ಪೂಜ್ಯನ ಅಗ್ನಿದೇವರು ಕೊರ್ಮಿಂಚಿನ ಅವಿರ್ಭಾಗವನ್ನು ಸ್ವೀಕಾರ ಮಂತಂದು ಈ ಸಾನ್ನಿಧ್ಯಕ್ಕೆ ಬರಪಂಚಿನ ಸಕಲ ನಾಗ ದುರಿತನು ಸರ್ಪದೋಷ ಮಾತ್ರ ಪರಿಹಾರ ಮಂತುಕೊಡುವುದು ಆ ಪ್ರಕಾರವಾದ ಇಹ ಜನ್ಮನಿ ಪೂರ್ವ ಜನ್ಮನಿ ಜನ್ಮಾಂತರದ ಬರಪಂಚಿನ ದೋಷ ಬಾಧೆ ವಿಶೇಷ ಜನ್ಮಾಂತರಗಳು ಆ ನಾಗಕೋಪ ಬರ್ಪನಿಗೆ ನಾಗದೋಷ ಎಂಚಂದು ಬರ್ಪನಿಗೆ ಎನ್ನದ ಖಾಲಿ ಸರ್ಪಹತ್ಯೆ ಮಂತನ ಬರ್ಪನಿಗೆ ಆ ಅಂಡಛೇದನ ಹುಚ್ಚು ವಾಸದಿತ್ತಿನಂಚಿನ ವಾಲ್ಮೀಕಿನ ನಮ್ಮ ಛೇದನ ಮಂತಂದ ಆ ನಾಗದೋಷ ಬರ್ಪನಿಗೆ ಅವೇ ಪ್ರಕಾರವಾದ ಹುಚ್ಚು ಪರಪಂಚಿನ ಜಾಗಡು ಗಲೀಜು ನೀರು ಗುಂಡಂದಾಂಡ 5 ನಾಗದೋಷ ಬರ್ಪನಿಗೆ ಅವೇ ನಾಗದೇವಿರು ಆ ನೆರಳಾದಿತ್ತಿನಂಚಿನ ವೃಕ್ಷ ಛೇದನ ಮಂತಂದ ಆ ನಾಗಕೋಪ ಬರ್ಪನಿಗೆ ಅವೇ ಪ್ರಕಾರವಾದ ಪಿಗುರುಗಳು ನಮ್ಮ ಗೊತ್ತಾಗಿನ ಕ್ರಿಮಿಕೀಟನ ನಾಶಕ ಬೋರಾಪನಂಚಿನ ಪಿಜಿನ ಮಾತ ಆ ನಾಶ ಮಂತಂದ 5 ಸರ್ಪಕೋಪ ಬರ್ಪಂಡೆ ಪಿತೃ ಮಾತೃ ವಚನ ಉಲ್ಲಂಘನ ಹಿರಿಯರನ್ನು ಮಾತೆಯರನ್ನು ದಂಟಿಗೆ ಕೂಡ ನಂತು ಸರ್ಪಕೋಪ ಬರ್ಪಂಡೆ ಆ ಪ್ರಕಾರವಾಗಿ ಈ ಜಾಗ ಮನ್ನಡು ನಮ್ಮ ದಶಮಾನಸ್ಥ ಬರ ಖುಷಿತು ಅದೇ ಈ ದಶಮಾನಸ ಖುಷಿತು ನಮ್ಮ ಆಶ್ಲೇಷ ಬಲೆ ಪೂಜೆ ಮಂತಂದಿಲ್ಲ ಆಶ್ಲೇಷ ಬಲೆ ಪೂಜೆ ಮಂತಿನ ಆ ಪೂಜೆದ ಅನಂತ ಪುಣ್ಯಗಳನ್ನು ಈ ಕ್ಷೇತ್ರದಲ್ಲಿ ಏರ್ಮಾತ ನಿಸ್ವಾರ್ಥವಾದ ಸೇವೆ ಮಂತಂದಿಲ್ಲರು ಅತಿ ಪ್ರತ್ಯಕ್ಷವಾದ ಪರೋಕ್ಷವಾದ ಏರ್ಮಾತ ಸೇವೆ ಮಂತಂದಿಲ್ಲರು ಅವೇ ಪ್ರಕಾರಗಳು ಸೇರ್ಮಂಚಿನ ಭಗವದ್ಭಕ್ತರನ್ನ ಪಾಲಕ ಮಾತ್ರ ಆ ನಾಗದೇವರು ಪೂರ್ಣ ಅನುಗ್ರಹ ಮಂತಕೊಂಡು ಇದೇ ರೀತಿಯ ಆರೋಗ್ಯ ದೋಷಿದ್ದಂತೆ ಈ ಜಾಗ ಮಣ್ಣು ಬರ್ತದೆ ಪ್ರಾರ್ಥನೆ ಮಾಡ್ತೀನಿ ಅದನ್ನು ಕಷ್ಟ ಮಾತ್ರ ಪರಿಹಾರ ಮಾತು ಈ ಸಾನ್ನಿಧ್ಯ ಪೂರ್ಣ ಚೈತನ್ಯ ಹೊಂದಿದ್ದು ಈ ಶಾಸ್ತ್ರ ಬರ್ತದೆ ಪ್ರಾರ್ಥನೆ ಮಾಡ್ತೀನಿ ನಮಗೆ ಪ್ರಾರ್ಥನೆ ಮಾಡ್ತೀನಪ್ಪ ಭಕ್ತರನ್ನಾಗಲ ಕಷ್ಟ ಮಾತ್ರ ಪರಿಹಾರ ನೀಡುವ ಪುಣ್ಯ ಕೀರ್ತಿನ ಆ ನಾಗದೇವರು ರಕ್ತೇಶ್ವರಿ ಪರಿವಾರ ಶಕ್ತಿ ನಮ್ಮ ಪಾಲಕ ಅನುಗ್ರಹ ಮಂತಕೊಂಡು ಎಂದು ಪ್ರಾರ್ಥನೆ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ इति पूजा आरंभकाले प्रार्थनं समर्पयामि.
अथ श्री संभाविता पापानां सर्पवधादोषादिदोषनिवारणादिदोषनिवारणादिचेतनादि सर्पवधादोषपरिहारार्थं सर्वशापनिवृत्तार्थं सर्वक्रोधनिवारणार्थं कुष्ठव्याधि समस्तव्याधिपीडपरिहारार्थं सर्वविद्याविशारद समस्तलक्षणा सार्वव्याकरविद्या कृष्णपात्रा कृष्णव्याजा नाना प्रभेदोषपरिहारार्थं कुष्ठरोगादिपरिहारार्थं बालेश विश्ववासनं क्षेप विश्वरादिदहरणादि आयुष सहस शिवद्रोह विष्णुद्रोह ब्रह्मद्रोह गुरुद्रोह समाधि कोप भगवती कोप संतदेवता कोप परिहारार्थं पुष्पाकपलाक वेदपरिहारार्थं लग्नात् चन्द्रात् पुत्रादिपुत्रा स्थानेषु ददात् आदि गुणादिशे पापग्रह शत्रुग्रह नीच ग्रहस्थदोष पीडपरिहारार्थं सर्वदोषनिवारणार्थम् अश्वमेध हवनादि दानन भ्रूणहत्यादि संभवित सातत्रोग शंकरभरणाय स्वाहा इंद्रियाय स्वाहा इंद्रिये स्वाहा पूर्णमात्राय स्वाहा चक्षुषवसे स्वाहा नागेन्द्राय स्वाहा लक्ष्मीजाताय स्वाहा ओम अभयकराय स्वाहा ओम काश्मीराय स्वाहा ओम बलात्मने स्वाहा ओम ज्ञानात्मने स्वाहा ओम चिन्मयात्मने स्वाहा ओम कामोदराय सुवर्धनाय स्वाहा ओम रसातनाय स्वाहा ओम सर्वेश्वराय समन्विताय स्वाहा ओम वरुणदैववन्दिताय स्वाहा ओम प्रियवाहा ओम अचलाय स्वाहा ओम अचलाय स्वाहा ओम स्वाहा ओम सर्वे ओम सर्वसखाय स्वाहा ओम सर्वपूजा शुभावृतये स्वाहा ओम सत्यात्मने स्वाहा ओम सत्यसंकल्पाय स्वाहा ओम ब्रह्मण्याय स्वाहा ओम ब्राह्मणाचार्याय स्वाहा ओम हरिमर्दनाय स्वाहा ओम मुस्लिमे स्वाहा ओम नागकर्णिदेवताय स्वाहा ओम भूतविक्रमाय स्वाहा ओम भुजंगमायाय स्वाहा ओम कलापूर्णाय स्वाहा ओम पूर्णसत्गुणभूषणाय स्वाहा ओम भूमण्डलसमाधत्रे स्वाहा ओम शिवराय स्वाहा ओम कारुण्यवते स्वाहा ओम अर्चकविष्णुपदाय स्वाहा ओम सत्यान्याय स्वाहा ओम कृपाचार्याय स्वाहा ओम क्षीरसमुद्रात्मते स्वाहा ओम श्रीवाससे स्वाहा ओम नीलवाससे स्वाहा ओम जटाक्षिताय स्वाहा ओम क्रीडिने स्वाहा ओम कृष्णहारिण्ये स्वाहा ओम कृपाकराय स्वाहा ओम सर्वदोषहराय स्वाहा ओम सर्वरोगहरण्ये स्वाहा ओम धनप्रदाय स्वाहा ओम निधिरक्षकसंतताय स्वाहा ओम निधिस्वाधीनपराय स्वाहा ओम रत्नमोचकशोभाग्याय स्वाहा ओम रत्नाकरशमाश्रयाय स्वाहा ओम भूमण्डलनिवासिने स्वाहा ओम सुपालरक्षकाय स्वाहा ओम भक्तकल्पकृपाय स्वाहा ओम भक्तिमाशुष्याय स्वाहा ओम महाहिमाय स्वाहा नागकोटकाय स्वाहा ओम शंकराय स्वाहा ओम काल्याय स्वाहा ओम रुद्राक्षाय स्वाहा ओम कपिलाय स्वाहा ओम गुलिकाय स्वाहा ओम सर्पाय स्वाहा ओम नागराजादिराजकाय स्वाहा शंकरमा नागराजदेवता शतनामणि
ಆ ಕೈಂಕರ್ಯದ ಅನುಗ್ರಹ ಕ್ಷೇತ್ರಕ್ಕೆ ಸರ್ವ ಸದ್ಭಕ್ತರಿಗೆ ಸರ್ವ ಗ್ರಾಮದ ದೇಶಗಳ ದೇಶಗಳ ಅನುಗ್ರಹ ಕೊಡುವುದು ಉದ್ದೇಶಕ್ಕೆ ಮಹಾಗಣಪತಿ ಯಾಗವಾದ ಚಂಡಿಕಾ ಪ್ರಕಾರವಾದ ಮಹಾಮೂಲ್ಯ ನವಗ್ರಹವಾದ ಮಹಾಮೂಲ್ಯ ಗೋವಿಂದನ ಮತ್ತು ಸಮರ್ಪಣೆ ಅಂದರೆ ಅಸಾಧ್ಯ ನಮ್ಮ ಭಕ್ತಿ ಆ ದೇವರ ಶಕ್ತಿಗನುಸಾರ ಯಥಾರ್ಥಕಾರವಾಗಿ ಪೂರ್ಣಗೊಳಿಸುವುದು ನಮ್ಮ ಮಂತ್ರಕ್ಕೆ ದೇವರ ಆ ಮಂತ್ರ ಅನೇಕ ಆ ವಿಕಾರವಾದ ಪ್ರೇಮಿಕಾರಕ ಸೌಖ್ಯಕಾಂತ ಸರ್ವ ಸದ್ಭಕ್ತಿರವಾದ ನಾಗದೇವರ ಸಾಧುಗಳು ಮಹಾದೇವ ದೀರ್ಘ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸುತ್ತಾರೆ. ಆದರೆ ಕಮ್ಮು ನಾಗದೇವನ ಸೇವೆ ಮಾತಿನ ಏನು ನಾಗದೇವನ ದೇವತಾಯಿ ಕಲಿಯುಗ ಆರಂಭ ಕಲಿಯುಗ ಆರಂಭಕಾರರು ಕಲಿಯುಗದ ಪ್ರಥಮ ಚಕ್ರವರ್ತಿ ಪರೀಕ್ಷಿತ ಮಹಾರಾಜ ಅವಾಗಾದ ಪಾಂಡವೇಶ ಮತ್ತು ಪಾಂಡವ ವಂಶಸ್ಥ ಪರೀಕ್ಷಿತ ಮಹಾರಾಜೆ ಅಭಿಮನ್ಯ ಪುತ್ರ ಶ್ರೀಕೃಷ್ಣ ಭಗವಾನ್ ಪ್ರಿಯಾಚ ಪರೀಕ್ಷಿತ ಮಹಾರಾಜೆ ಆ ವರ್ಷದ ಸಂದರ್ಭದ ಅಂತೂ ಕಲಿಯುಗ ಆರಂಭ ಅಚಿತ್ರ ಕಲಿಯುಗ ಆರಂಭ ಇಚ್ಛ ಸಂದರ್ಭವಾದ ಕಲಿಯುಗ ಆರಂಭ ಪ್ರಕಾರವಾದ ಪರೀಕ್ಷಿತ ಮಹಾರಾಜ ಅಂದರೆ ತಾನು ರೋಗ ಪ್ರಕಾರವಾದ ವ್ಯವಹಾರ ಸಂದರ್ಭಗಳು ಒಂದು ದಿನ ಆ ಪ್ರಕಾರವಾದ ಕಿಡಿಗಳು ತನಗೆ ಆಯಾಸ ಸಂದರ್ಭಕಾರವಾದ ತನಗೆ ನೀರು ಬರುವ ಸಂಕಲ್ಪವಿಟ್ಟು ಒಂದು ಋಷಿ ಆಶ್ರಮ ಕ್ಷಣಿಕ ಮಹರ್ಷಿ ಮಹಾರಾಜ ಏತಲೆತ್ತಿ ಮಾಡಲ ಯೋಗ ಜ್ಞಾನ ಕ್ಷಣಿಕ ಮಹರ್ಷಿಗಳು ಲಕ್ಷಿದೆ ಆ ಸಂದರ್ಭ ಪ್ರಕಾರವಾದ ಪರೀಕ್ಷಿತ ಮಹಾರಾಜ ಯೋಚನೆ ಚಕ್ರವರ್ತಿ ಅವಗಾಡ ಭರತ ಚಕ್ರವರ್ತಿ ಬಂದು ಈತಲೆತ್ತನ್ನಾಗಲ ಭಕ್ತಿ ಜನತಾ ಯೋಚನೆ ಮಾಡಿದ್ರು ತನಗೆ ಅತೀವಾದ ಕೋಪ ಬಂದು ನಾನು ಅವರೇ ಒಂದು ಉಚಿತ ಮಾಡಿದಂಥದ್ದು ಆ ಶಮೀಕ ಮಹರ್ಷಿನ ತೆಕ್ಕಿರುವಾಡು ತಾನು ಅರಮನೆಗೆ ಹೋಗಿನ ಸಂದರ್ಭಗಳು ಅರಮನೆಗೆ ಹೋದ ಯೋಚನೆ ಮಾಡ್ತಿದ್ದ ಪ್ರಗಾಢ ನಾನು ಎಲ್ಲ ಕೈತು ನಡು ಅಕ್ಷಮ್ಯ ಅಪರಾಧ ಆಗುವುದು ಒಂದು ಯೋಚನೆ ಮಾಡಿದೆ ಅಪಗಾಢ ಆ ಅಪರಾಧ ಆದುಬೋದಿಕೊಂಡು ಏತೋ ಸಮಯ ಕಳೆದು ಶಮೀಕ ಮಹರ್ಷಿನ ಮಗೆ ಶೃಂಗಿವಿನ ಆಗಮನ ಆ ಶೃಂಗಿವಿನ ಆಗಮನ ಇದ್ದ ಸಂದರ್ಭಗಳು ಆಡಲ ಶಮೀಕ ಮಹರ್ಷಿ ಯೋಗ ಜ್ಞಾನ ಲಭ್ಯವಿತ್ತು ಆ ಸಂದರ್ಭಕಾರವಾದ ಶಮೀಕ ಮಹರ್ಷಿನ ಆಶ್ರಮದ ಶೃಂಗಿವಿನ ಆಗಮನ ಇದ್ದ ಸಂದರ್ಭಗಳು ತನ್ನ ಪಿತೃನ ತೆಕ್ಕಿನಡು ಉಚಿತ ಮಾಲಿನ ಹೋದು ಕೋಪವತ್ತು ಶಮೀಕ ಶೃಂಗಿಮುನಿಗೆ ಅಚಿತ್ರ ಸಂದರ್ಭ ಪ್ರಕಾರವಾದ ಶೃಂಗಿಮುನಿ ಆಡಲ ತಾನು ಯೋಗ ಜ್ಞಾನ ಯೋಚನೆ ಮಾಡಿದವರಿಗೆ ಆ ಸಂದರ್ಭ ಪ್ರಕಾರವಾದ ಬಂದಾಗ ಏಳು ಎನ್ನ ಪಿತ್ರಾಂಗ್ರಹ ಶಮೀಕ ಮಹರ್ಷಿನ ತೆಕ್ಕಿನ ಚಿತ್ರ ಉಚಿತ ಮಾಲಿನ ಆಡಿದ ಅಲ್ಲಿಗೂ ಇನ್ನೇಳಿದ 7 ದಿನಗಳೇ ನಕ್ಷತ್ರ ಮುಚ್ಚಿದ್ದು ಮರಣ ಹೊಂದಲು ಬರಲು ಶಾಪದ ಬಂದಂಥ ಸಂದರ್ಭಗಳು ಶಮೀಕ ಮಹರ್ಷಿ ಯೋಗ ಜ್ಞಾನದ ಲಕ್ಷ್ಮಿಯರಿಗೆ ಲಕ್ಷ್ಮಿದಾಗ ಶಾಪ ಕೊಡ್ತಾರೆ. ಆ ಸಂದರ್ಭಗಳು ಶಮೀಕ ಮಹರ್ಷಿ ಮುಚ್ಚಿದಾಗದೆ ಮಂತ್ರಿಂಚ ವಿಚಾರ ಅವಗಾಂಡ ಈಗ ವಿಚಿತ್ರ ಶಾಪವನ್ನು ತಪ್ಪು ಬಂದು ಬಂದ ಸಂದರ್ಭಗಳು ಶಾಪ ಕೊಡ್ತಾರೆ. ಪುನರಪಿ ದಾದಾಳ ಮಂತ್ರವನ್ನು ಪಡೆದು ಶಮೀಕ ಮಹರ್ಷಿ ತನ್ನ ಶಿಷ್ಯರನ್ನು ತರಬಹುದು ಆ ಪರೀಕ್ಷಿತ ಮಹಾರಾಜ ಮರಣವಾದ ಏನಾಡಲ ಉಪಾಯ ಬಂದ ಸಂದರ್ಭಗಳು ಆ ಸಂದರ್ಭಗಳು ಪರೀಕ್ಷಿತ ಮಹಾರಾಜ ಯೋಚನೆ ಮಾಡ್ತಾರೆ ಜ್ಞಾನ ಮನುಷ್ಯನಿಂದ ಅಕ್ಷಮ್ಯ ಅಪರಾಧವು ಸರಿಯಾದ ಶಿಕ್ಷೆಯ ಬಂದು ಯೋಚನೆ ಮಾಡ್ತೀವಿ ಅಂತೂ ಪೂರ್ವ ರಚಿತು ರಾಜರು ಮಂತ್ರಿಗಳು ಮಾತ ಸೇನಾನಿಕರು ಮಾಡಿಕೊಂಡು ಸಮುದ್ರ ಮಧ್ಯದ ಒಂದು ಉಕ್ಕುದ ಅರಮನೆ ನಿರ್ಮಾಣ ಮಾಡ್ತೀವಿ. ಉಕ್ಕುದ ಅರಮನೆ ನಿರ್ಮಾಣ ಮಾಡ್ತಿದ್ದು ಅಚಿತ್ರ ಒಂದು ಹುಳು ಒಕ್ಕಲ ಲೆಕ್ಕ ಕಾವಲುಗಳಿಗೆ ಆ ಉಕ್ಕುದ ಅರಮನೆಗಳು ಆ ಪರೀಕ್ಷಿತ ಮಹಾರಾಜ ಮಾಡಲಾಗಿತ್ತು. ತದನಂತರವಾದ ಅವೇ ಪ್ರಕಾರವಾದ ದಿನ ಕರೆಯೊಂದು ಹೋಗ್ಕೊಂಡು 7ನೇ ದಿನ ಬರ್ತನ ಸಂದರ್ಭ ಇಂಚಾರದ ಕಕ್ಷೆಗೆ ಬೆತ್ತದು ಪರೀಕ್ಷಿತ ಮಹಾರಾಜನು ಅಂತ್ಯವನ್ನು ಅಪಗಾಂಡ ಶಾಪ ಶೃಂಗಿಮುನಿನ ಶಾಪ ಪರಿಪೂರ್ಣ ಅಪಗಾಂಡ ತಕ್ಷಣ
ಶಿವನ ಸಾಕ್ಷಾತ್ ಪರಶಿವನ ಕಿಕ್ಕಿನ ಹುಟ್ಟು ಬಂದಾಗ ಅವರು ತಕ್ಷಕ್ಕೆ ಮಕ್ಕಳಾಡ ಅಂಚಿನ ತಕ್ಷಕ್ಕೆ ಜಪ್ತಿರಿಗೆ ಜಪ್ತಿನಂತ ಸಂದರ್ಭ ಪ್ರಕಾರವಾದ ಜತ್ತುದು ಆ ಅರಮನೆ ಒಬ್ಬರೇ ಆದಿ ತದನಂತರ ಯೋಚನೆ ಮಕ್ಕಳಿಗೆ ಅಯೋಗ್ಯವಾದ ಕಾರ್ಯ ಮಾತ್ರ ತಾನು ಹಲವಸ್ತುಗಳು ಒಂದು ಗುರು ಧಾರಣೆ ಮತ್ತು ಆ ವಸ್ತುಗಳ ಗುರುಗಳು ತಾನ ಪ್ರಕಾರವಾದ ಪರೀಕ್ಷಿತ ಮಹಾರಾಜನ ಕೈತಲು ಹೋದು ತನ್ನ ನಿಜ ರೂಪನ ಧಾರಣೆ ಮಕ್ಕಳಿಗೆ ಆದ ಮುಂದೆ ಪರೀಕ್ಷಿತ ಮಹಾರಾಜನ ಅಂತ್ಯವಂತೆ ತದನಂತರವಾದ ಪರೀಕ್ಷಿತ ಮಹಾರಾಜನ ಅಂತ್ಯ ಏಕೋ ಸಂವತ್ಸರ ಕಳೆದ ಸಂದರ್ಭಗಳು ಮೂರು ಪುನರಪಿ ಪಟ್ಟಣದಲ್ಲಿ ಬಂದಾಗ ಪರೀಕ್ಷಿತ ಮಹಾರಾಜನ ಮಹಾಂತ್ಯ ಜನಮೇಜ ಮಹಾರಾಜ ಅಚಿತ್ರ ಮಹಾರಾಜೆ ತಾನು ಪಟ್ಟಣದಲ್ಲಿ ತಂದು ತದನಂತರವಾದ ರಾಜವಾರ ಮಂದಿರು ಒಂದೇ ಪ್ರಕಾರವಾದ ಒಂದು ದಿನ ಆ ಅರಮನೆಗೂ ಆ ಜನಮೇಜ ಮಹಾರಾಜನ ಅರಮನೆಗೂ ಉತ್ತಂಕೆ ಮಹಾಶಿವ ಬರ್ತದೆ ಉತ್ತಂಕೆ ಮಹಾಶಿವ ಬರ್ತದು ಆ ಜನಮೇಜ ಮಹಾರಾಜ ಪ್ರೇರೇಪಣೆಗೋಸ್ಕರ ಎಂಚ ಬಂದಾಗ ಇನ್ನು ಪಿತೃನಿನ ನಾಗ ಸಂಸ್ಕೃತಿಯನ್ನು ವರಿಕಾಲದಲ್ಲಿ ಪಡೆದು ಅದಕ್ಕೂ ನಮ್ಮ ಸಂಪರ್ಕ ಯಾಗ ಬಂದು ಅಂಚಿತನ ನಾಗದೇವರ ಮಾತ ಆ ಯಜ್ಞ ಬಂದಾಗ ಆಹುತಿನ ಮಲ್ಪೋದು ಬಂದು ಬಂದಂಥ ಸಂದರ್ಭಗಳು ದಾಯಿ ಮಂಚ ಬಂದಿರೋ ಬಂದಾಗ ಉತ್ತಂಕೆ ಮಹರ್ಷಿಗಳು ಆ ನಾಗ ಸಂಸ್ಕೃತಿಗೆ ಭಾರಿ ತೀವ್ರವಾದ ಕೋಪ ಇಟ್ಕೊಂಡಿದೆ ದಾಯಿ ಬಂದಾಗ ತಾನು ಕಲ್ಪಿನ ಗುರುಕುಲಿಗೂ ಗುರುದಕ್ಷಿಣೆಯಾದ ದಾದಾಡದ ಹೊರಡು ಬಂದು ಯೋಚನೆ ಮಾಡಿದ್ದು ತನ್ನ ಗುರುಕುಲಿನ ಕೇನ ಸಂದರ್ಭಗಳು ಅಂತಂತ ಉತ್ತಂಕ ಮಹರ್ಷಿ ಕೇಳುವರು ತನ್ನ ಗುರುಕುಲಿನ ಕೇನ ಸಂದರ್ಭಗಳು ಗುರುಕುಲ ಭಕ್ತರಿಗೆ ಈ ಕಲ್ಪಿನ ವಿದ್ಯೆ ಆಯುಧೋಸ್ಕರ ಗುರುದಕ್ಷಿಣೆ ದಾರ ಬಂದ ಸಂದರ್ಭಗಳು ಇಚ್ಛೆ ಇಲ್ಲಿ ದಾರಾಡ ಗುರುದಕ್ಷಿಣೆ ಹೊರಡು ಒಂದು ಯೋಚನೆ ಮಾಡ್ತೇವೆ ಆ ಸಂದರ್ಭಗಳು ಇಂಕ ದಾರ ವೃತ್ತಿಯನ್ನು ಮಾಡಿದ ಈಗ ದಾರಗಳು ಆ ಕಂತುಗಳು ಪಡೆದು ಆ ಸಂದರ್ಭವಾದ ಆ ಉತ್ತಂಕ ಮಹರ್ಷಿನ ಗುರುಕು ಬಂದದ್ದು ಕಣ್ಣಂಚ ಪ್ರಕಾರವಾದ ಉತ್ತಂಕೆ ಮಹರ್ಷಿ ಆಡದ ತನ್ನ ಆ ಪ್ರಕಾರ ಗುರುಕುಲಿನ ಮನೆಗೆ ತರಬಹುದು ಆಶೀರ್ವಾದ ತೆಗೆದುಕೊಂಡು ಕೇಂದ್ರಕ್ಕೆ ಆ ಪ್ರಕಾರ ಗುರುದಕ್ಷಿಣೆಯಾದ ದಾನಗಳು ಅದು ಗುರುಕುಲ ಆ ಸಂದರ್ಭ ಪ್ರಕಾರವಾದ ಉತ್ತಂಕ ಮಹರ್ಷಿಗಳ ಪಂಥಕ್ಕೆ ಬಂದಾಗ ಗುರುಕುಲಿನ ಮನೆಗೆ ಆ ಪ್ರಕಾರ ಊರದ ಮಹಾರಾಜನ ಮಡಲಿನ ಕೆಮಿಕಲ್ ಬೆಂಡೋಲೆ ಒಂದು ಗೊತ್ತಿಲ್ಲ ಆ ಬೆಂಡೋಲೆ ಬಹಳ ಪ್ರೀತಿಯಾದ ಆ ಪ್ರಕಾರ ಬೆಂಡೋಲೆ ಹೊರಡುವ ಪಟ್ಟು ಉತ್ತಂಕ ಮಹರ್ಷಿಯ ಕಣ್ಣ ಸಂದರ್ಭಗಳು ಉತ್ತಂಕ ಮಹರ್ಷನ ಮಲ್ಲ ಋಷಿಮುನಿಗಳು ಅಂಚಿತ್ರ ಋಷಿಮುನಿಗಳು ಆಡಲ ಅಂಚಿತ್ರ ಮಹಾರಾಜ ಹೋದು ಮಹಾರಾಜನ ಕೇಳಿ ಬಂದಾಗ ಇದು ಗುರುದಕ್ಷಿಣೆಯಾದ ಪ್ರಗಾಢ ಗುರುದಕ್ಷಿಣೆಯಾದ ದಾದಕೇಂದ್ರ ಬಂದಾಗ ಇದನ್ನು ಮಡಲಿನ ಬೆಳಿಕಿತ್ತಿನ ಮುಕ್ತದ ಬೆಂಗಳೂರು ಅದೇ ಗುರುದಕ್ಷಿಣೆಯಾದ ಕೊರಡು ಬಂದ ಸಂದರ್ಭಗಳು ಮಹಾರಾಜ ಆಡಲ ಚೂರ ತಡ ಬಂದೆ ತನ್ನ ಮಡಲಿನ ಕಿವಿಟಿತ್ತಿನ ಮುತ್ತುದ ಬೆಂಗಳೂರೇನು ಉತ್ತಂಕ ಮಹರ್ಷಿಗೆ ಕೊಡ್ತೇನೆ ಬಗಾಡ ನಾಗದಲ್ಲಿ ಮುತ್ತು ವಜ್ರ ತೀವ್ರವಾಗಿ ಬಗಾಡ ಆ ಸಂದರ್ಭಗಳು ಉತ್ತಂಕ ಮಹರ್ಷಿ ಅಂಚಿತ್ತನ ಬೆಂಡೋರಿನ ಬೆದೊಂದು ಜಲತ್ಕಾರ ಸಂದರ್ಭಗಳು ಜಲತ್ಕಾರನಿಗೂ ಬರೀ ಮಗೆ ಏನು ಬಂದಾಗ ಆಸ್ತಿಕ ಮಹರ್ಷಿ ಮಗೆ ಇರ್ತೇನೆ ಅಂಚಿತ್ರ ಸಂದರ್ಭವಾದ ಆಸ್ತಿಕ ಮಹರ್ಷಿಯನ್ನು ನೆನಪಡಾರು ಅವರು ಮಧು ಬ್ರಾಹ್ಮಣರಾಗಿದ್ದರು ತದನಂತರವಾದ ನೆನಪಡಾರು ಸಂದರ್ಭ ಪ್ರಕಾರವಾದ ಜಲತ್ಕಾರವಾದ ಭಕ್ತರಿಗೆ ಜನಮೇಜ ಮಹಾರಾಜ ಯಾಗವನ್ನು ಅಂತಂದ್ರೆ ಅಂಚಿತನ ಯಾಗಶಾಲೆಗೆ ಹೋದು ಈ ಯಾಗ ಉಂಟಾಗುವ ಸಂದರ್ಭಗಳು ಆ ಪ್ರಕಾರವಾದ ಆ ಯಾಗಶಾಲೆಗೂ ಶನಿಕ ಮಹರ್ಷಿಗಳ ಹೋಗಲಿಗೆ ಮಹರ್ಷಿಗಳ ಹೋಗಿನ ಸಂದರ್ಭಗಳು ಅಂಚಿತನ ಯಾಗಶಾಲೆಗೆ ಒಂದು ನಿಯಮ ಇಟ್ಕೊಂಡು ಏನು ಒಂದು ಜಲೋದ್ಧಾರಣೆ ಮತ್ತು ಕಾಲಕ್ಕೆ ಅದಕ್ಕೆ ಪುರಂದೆ ಯಾಗದ ಮುಂದುವರೆಸಾರೆ ಸಂದರ್ಭ ಪ್ರಕಾರವಾದ ಅಂಚಿತನ ಆಸ್ತಿಕ ಮಹರ್ಷಿಗಳು ಯಾಗಶಾಲೆಗೆ ಹೋದು ಜನಮೇಜ ಮಹಾರಾಜರಿಗೆ ಸಂದರ್ಭಗಳು ಜನಮೇಜ ಮಹಾರಾಜರಿಗೆ ದಾದ ಸಂದರ್ಭಗಳು ಬಂದಾಗ ದಾದ ಕೇಂದ್ರ ಹೊರಡೆ ಆದ ಆ ಸಂದರ್ಭಗಳು ಆಸ್ತಿಕ ಮಹರ್ಷಿಗಳಿಗೆ ಈ ಮನುಷ್ಯನ ಸರ್ಪತ್ರ ಯಾಗನು ಇನಿಕೆ ಉಂಟಾವಳು ಅವನಾಡ ಇತನೇ ಇದು ಪೂರ್ಣಾವಳಿ ಅದೇ ನೀರು ಪ್ರಪಂಚನ ದಕ್ಷಿಣೆಯ ಪ್ರಪಂಚ ಅವರ ಕ್ರೋಧತ್ವಗಳು ಅವರಿಗೆ ಬಾಧಿಪಡಿಸುವುದು ಪುಟ್ಟ ಲೋಕಾಧಿಕವಾದ ಬಾಧಿಪಡಿಸುವುದು ಒಂದು ಜನಮೇಜ ಮಹಾರಾಜಗಳ ಬಾಧಿಪಡಿಸುವುದು ಇನ್ನೇನು ಜನಮೇಜ ಮಹಾರಾಜ ಏನು ದುರ್ಭಿಕ್ಷೆ ನೀನು ಮಂತ್ರಿ ಯಾರು ಉದಾಹರಣೆ ಉಪಯೋಗಿಸಿದ ನಾಗರಿಕರ ಕ್ರೋಧತ್ವ ಅದಕ್ಕೋಸ್ಕರವಾದ ನಿಶ್ಚಿತ ದುರ್ಭಿಕ್ಷೆ ಮಾತ್ರ ಬರದೇ ಕಾರಣಗಳು ಅದಕ್ಕೆ ದಾದ ಮಾತುಪಾಯ ಮತ್ತು ಪುನಃ ಸಂದರ್ಭಗಳು ಆ ಸಂದರ್ಭದ ಜನಮೇಜ ಮಹಾರಾಜರು ಹೆಚ್ಚಾದಾಗ ಮಾಡಿದ ಕಾರಣಗಳು ಯಾರು ಏನು ಸಂಪತ್ತೇ
ಪ್ರಕಾರವಾದ ಜನ್ಮಜಾತಕ ಪ್ರಕಾರವಾದ ಆ ಪ್ರಕಾರವಾದ ಸೂಚಿತವಾದ ಬರ್ತನಂಚಿನ ಉಪಯೋಗಿ ಕಾಲಕ್ಕೆ ಯಾವ ಕಾಲ ಸಂಪರ್ಕ ಯೋಗ ಯಾವ ಎಷ್ಟು ಕಾರ್ಯ ಅಭಿವೃದ್ಧಿ ಏರ್ಮಾತ ಯೋಗ ವಿದ್ಯಾರ್ಥಿ ವಿದ್ಯೆಯ ಕೀರ್ತಿ ಪದವಿ ಆ ಪ್ರಕಾರ ಮಾತೆ ಸಮಾಜ ಉನ್ನತವಾದ ಸ್ಥಾನ ಮಾನ ಕೀರ್ತಿ ಪದವಿಗಳು ಸುಖಮಯವಾದ ಜೀವನ ಶುಭಯೋಗ ನಾಗದೇವರು ಕಳಿಸಿಕೊಂಡು ಆದಂತೆ ಏನು ಒಂದು ಇಂಥ ನಾಗದೇವರ ಸಂವಿಧಾನ ಪ್ರಕಾರವಾದ ವಿಶೇಷವಾದ ನಾಗದೇವರ ಸೇವೆ ಮಾಡಿ ಭಕ್ತಿಯ ಸಮರ್ಪಣೆ ಮಾಡ್ತಾರೆ ನಗ್ಲಕ ಮನೋಭಿಷೇಕ ಯೋಗ ನಾಗದೇವರು ಕಳಿಸಿಕೊಂಡು ನಾನಾದ ಆ ನಾಗದೇವರ ಸಾಯಿನಾಥ ಮಹಾದೇವರಿಂದ ಸಾನ್ನಿಧ್ಯದಿಂದ ಸೇವೆ ಮಾಡುವಂಥ ಯೋಗವಾಗಿ ಸರ್ವೇ ನಾಗದೇವರ ಸತ್ಪತ್ರೆಯಾಗದ ಪೂರ್ಣಾವಧಿತ ಪುಣ್ಯ ಪ್ರಭಾವ ಆಡಳಿತ ಅಧ್ಯಕ್ಷರು ಭಕ್ತಿಯಂದು ಆ ನಾಗದೇವರ ಭಕ್ತಿಯ ಪ್ರಾರಂಭ ಶ್ರೀ
सर्वे समस्त मंगलानि भवन्तु। ओम शांति शांति शांति। आराधन श्री देवतानंद की गोविंदा गोविंदा।
ಆ ಪ್ರಕಾರವಾಗಿ ನಾಗದೇವರ ಪ್ರಕಾರ ವಿಶೇಷವಾಗಿ ದಶಮಾಂಶದ ಪ್ರಕಾರವಾಗಿ ನಾಗದೇವರಿಗೆ ಆಶ್ರಯಿಸಿದಲ್ಲಿ ಸರ್ಪತ್ರಯದ ಹೋಮವನ್ನು ಮಾಡಿಕೊಂಡು ನಾಗದೇವರಿಗೆ ವಿಶೇಷವಾಗಿ ಪೂಜಾನುಕ ಅಭಿಷೇಕವನ್ನು ಮಾಡಿಕೊಂಡು ಆ ಪ್ರಕಾರ ಪ್ರಸನ್ನ ಮಾಡಿದಂಥ ಸಂದರ್ಭ ಆ ಪ್ರಸನ್ನ ಕಾಲ ನಾಗದೇವರ ಸಾನ್ನಿಧ್ಯದಲ್ಲಿ ಆಡಳಿತವರ್ಗ ಸ್ವಲ್ಪ ಭಕ್ತರಿದ್ದುಕೊಂಡು ಮಾಡುವಂಥ ಭಕ್ತಿಯ ಪ್ರಾರ್ಥನೆ ಸ್ವಾಮಿ ನಾಗದೇವರು ಮಾಡಿದಂಥ ಫೋಟೋಪಕಾರ ನಾಗದೇವರನ್ನು ಸಾಧವನ್ನು ಸ್ವೀಕಾರ ಮಾಡಿಕೊಂಡು ಮಾಡಿದಂತಹ ತೆರಿಗೆ ಅನಂತವಾದ ಅತೀಶವಾದ ಪುಣ್ಯಾತಿ ಪುಣ್ಯದ ಏನಾದರೂ ಆಡಳಿತವರ್ಗ ಸುಂದರ ಭಕ್ತರವಾದ ನಾಗದೇವರ ಕಲಿಸಿಕೊಟ್ಟು ಎಲ್ಲರಿಗೂ ಬೇಗ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮಾಡಿಕೊಟ್ಟು ಆ ಪ್ರಕಾರವಾದ ಭಕ್ತರನ್ನು ಕ್ಷೇತ್ರಕ್ಕೆ
ನಾನು ಯಜಮಾನ ನಂಬಿಕೊಂಡು ಬಂದಂತಹ ಸಮಸ್ತ ಭಕ್ತಾದಿಗಳಾದಂಥ ನಂತರ ಸಂಧಾನದಲ್ಲಿ ವಿಶೇಷವಾಗಿ ಸಂಧಾನ ವಿಖ್ಯಾತವಾಗಿ ಭಕ್ತಿವಿನ್ಯಾಸಗಳನ್ನು ಮಾಡಿಕೊಂಡು ಬಿಂಬವಿದ್ಯಾಸವಾಗಿ ಏಕಾಂತ ಕಲಶಾಭಿಷೇಕ ಪಂಚಾಮೃತಾಭಿಷೇಕವನ್ನು ಸಂಧಾನ ಹೊತ್ತು ಅನಂತ ಕುಟುಂಬ ವಿಖ್ಯಾತವಾಗಿ ಈ ಹೊತ್ತು ಸಂಧಾನ ಮಾಡಿಕೊಂಡು ಬಂದಂತಹ ವಾಸ್ತೇಶ ವಿಧಾನವಾದ ಸೇವೆ ಅದೇ ರೀತಿಯ ಸರ್ವತ್ರ ಮಂತ್ರಗಳಿಂದ ಮಾಡಿಕೊಂಡು ಬಂದಂತಹ ಅವರಾದಿಗಳು ಸಂಧಾನದಲ್ಲಿ ಶ್ರದ್ಧಾವೃತ್ತಿಪೂರ್ವಕವಾಗಿ ನೀವು ಮಾಡಿಕೊಂಡು ಬಂದಂತಹ ಸೇವೆ ಈ ಹೊತ್ತಿನಲ್ಲಿ ಭಕ್ತಿಯಿಂದ ಕೊಟ್ಟಂತಹ ಸೇವೆಯನ್ನು ಸಂಧಾನಕ್ಕೆ ಸಂತುಷ್ಟನಾಗಿ ಸ್ವೀಕಾರ ಮಾಡಿದ್ದೇನೆ. ಹಾಗೆ ಭಕ್ತಿಯಿಂದ ಯಾವ ಚಿತ್ತವನ್ನಿಟ್ಟುಕೊಂಡು ಸಂಧಾನವನ್ನು ವಿಖ್ಯಾತವಾಗಿ ಬೇಕಾದಂತಹ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಆ ಮಾಡುವಂತಹ ಸೇವೆಯನ್ನು ಸಂಧಾನಕ್ಕೆ ಯಾವ ರೀತಿಯಾಗಿ ನಾನು ಕೃಷ್ಣನಾಗಿ ಸ್ವೀಕಾರ ಮಾಡಿದ್ದೇನೆ. ಮಾಡುವಂತಹ ಸೇವೆ ಬಂದವರನ್ನು ಸಂಧಾನಕ್ಕೂ ಯಜಮಾನ ಹೊಂದಿಕೊಂಡು ಬರುವಂತಹ ಭಕ್ತಾದಿಗಳ ಅನುಗ್ರಹಿಸುವುದರ ಮೂಲಕವಾಗಿ ಕ್ಷತ್ರಕ್ಕಾಗಿ ಹೊಂದಿಕೊಂಡು ಬರುವಂತಹ ಯಜಮಾನ ಭಕ್ತ ಕುಟುಂಬಕ್ಕಾಗಿ ಅದೇ ರೀತಿಯಾಗಿ ಬರುವಂತಹ ಭಕ್ತಾದಿಗಳಿಗಾಗಿ ಬರುವಂತಹ ಯಾವ ರೀತಿಯನ್ನು ಕೂಡ ದೂರೀಕರಿಸುವುದರ ಮೂಲಕವಾಗಿ ಅನಂತರ ನಾನು ಗ್ರಹಣ ನಡೆಸಿಕೊಂಡು ಬರ್ತೇನೆ. ಹಾಗೆ ಸಂಧಾನದಲ್ಲಿ ಹೊತ್ತು ಭಕ್ತಿಪೂರ್ವಕವಾಗಿ ಬೇಕಾದಂತಹ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಸಂಧಾನದಲ್ಲಿ ಈ ರೀತಿಯಾಗಿ ನನ್ನ ಆವರಿಸಿದ್ದೀರಿ. ಏನು ಕಾರಣ? ಸರಿ, ಸಂತೋಷ. ಈ ಹೊತ್ತು ಸಂವಿಧಾನವನ್ನು ನಿರ್ಮಾಣ ಮಾಡಿ ಸಾನ್ನಿಧ್ಯದಲ್ಲಿ ದಶಮಾನೋತ್ಸವ ಆಚರಣೆ ಮಾಡುವುದರ ಮೂಲಕವಾಗಿ ಸಂವಿಧಾನದಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ಅನಂತರನ್ನು ಆನಂದಿಸಬೇಕು, ಅಭೇದವಾಕ್ಯವನ್ನು ಬರೆದುಕೊಳ್ಳಬೇಕು, ಪ್ರಸಾದವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಭಕ್ತಿಯ ಪ್ರಾರ್ಥನೆ. ಅನುಗುಣವಾಗಿ ಸಂವಿಧಾನ ವಿದ್ಯಾರ್ಥವಾಗಿ ನೀವು ಮಾಡಿಕೊಂಡು ಬಂದಂತಹ ದೇವದಾಸತ್ಕಾಲ ಧಾರ್ಮಿಕ ವಿಧಿವಿಧಾನಗಳು ಸಂವಿಧಾನದಲ್ಲಿ ಭಕ್ತಿಪೂರ್ವಕವಾಗಿ ನೀವು ಮಾಡಿಕೊಂಡು ಬಂದಿದ್ದೀರಿ. ಸಾಹಿತ್ಯ ಸಂತುಷ್ಟನಾಗಿದ್ದೀರಿ. ಹೇಳ್ತಲ್ವೇ, ಯಾವುದೇ ಒಂದು ರೀತಿಯಾದಂತಹ ಮನಸ್ಸಿನಲ್ಲಿ ಭಕ್ತಿಯನ್ನಿಟ್ಟುಕೊಂಡು ಸಮತ್ವದ್ದಾಗಿಟ್ಟುಕೊಂಡು ಮಾಡಿದಂತಹ ಎಲ್ಲ ಸತ್ಕಾರಗಳೆಲ್ಲ ಸಂಧಾನ ಸಂತುಷ್ಟನಾಗಿ ಸ್ವೀಕಾರ ಮಾಡಿದ್ದೇನೆ. ಅನುಗ್ರಹಿಸುತ್ತೇನೆ. ಒಂದಕ್ಕೆ ಸಂಧಾನದಲ್ಲಿ ಏನಾದರೂ ವಿಶೇಷವಾಗಿ ಪ್ರಾರ್ಥನೆ ಅನ್ನುವಂಥ ಛಾತ್ರ ಹಾಗೆ ಭಕ್ತಿಯ ಪ್ರಾರ್ಥನೆ ಶಕ್ತಿ ತಿಳಿದಂತಹದ್ದು ನಾಮಧೇಯವಾಗಿ ಸಂವಿಧಾನದಲ್ಲಿ ನಾವು ಮಾಡುವಂತಹ ಸೇವೆ ಮನುಷ್ಯರು ನಾವು ಹಲವು ರೀತಿಯಾದಂತಹ ಲೋಲೋಪ ವ್ಯತ್ಯಾಸ ಇರಬಹುದು. ಸಂವಿಧಾನಕ್ಕೆ ಕ್ಷಮೆಯನ್ನು ಕೊಟ್ಟಂಥ ಸೇವೆಯನ್ನು ಸಂವಿಧಾನಕ್ಕೆ ಸ್ವೀಕಾರ ಮಾಡಿದರ ಮಾಡಿ ಒಂದಕ್ಕೆ ಕ್ಷೇತ್ರೋದ್ಧಾರವನ್ನು ಮಾಡಿ ಅದೇ ರೀತಿಯಾಗಿ ಸಂವಿಧಾನಕ್ಕೆ ಯಾರು ದೇಹಿ ಅನ್ನುವಂತಹ ಭಕ್ತಾದಿಗಳು ಬರ್ತಾರೋ ಅಂತಹ ಭಕ್ತಾದಿಗಳ ಸಮಸ್ತ ಕಷ್ಟವನ್ನು ಪರಿಹರಿಸುವುದರ ಮೂಲಕವಾಗಿ ಕ್ಷೇತ್ರೋದ್ಧಾರ ಮಾಡಬೇಕು. ಅದೇ ರೀತಿಯಾಗಿ ಒಂದಕ್ಕೆ ಸಾನ್ನಿಧ್ಯವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕು ಅನ್ನುವಂತಹ ಭಕ್ತಿಯ ಪ್ರಾರ್ಥನೆ ಅಲ್ಲವೇ? ಅಂತಹ ಭಕ್ತಿಯ ಪ್ರಾರ್ಥನೆ ನಿಮ್ಮಲ್ಲಿ ಅನುಗ್ರಹಿಸುತ್ತೇವೆ, ನಡೆಸಿಕೊಂಡು ಬರ್ತೇವೆ. ಈ ಸೇವೆಯಲ್ಲ, ಇದಕ್ಕಿಂತ ಹೆಚ್ಚಿನ ರೀತಿಯಾದಂಥ ಸೇವೆಯನ್ನು ಸಂವಿಧಾನದಲ್ಲಿ ಮಾಡುವಂತಹ ಶಕ್ತಿ ಭಕ್ತಿಯನ್ನು ಅನುಗ್ರಹಿಸಿ ನಡೆಸಿಕೊಂಡು ಬರ್ತೇವೆ. ವಿಶೇಷವಾಗಿ ಬೇರೆ ಏನಾದರೂ ಪ್ರಾರ್ಥನೆ ಸರಿ. ಸಂವಿಧಾನ ಸಂತುಷ್ಟನಾಗಿದ್ದೇವೆ ತಿಳಿಯುತ್ತವೆ. ಹೊಸ ಹಾಗೆ ಪ್ರತ್ತವರೇ ಸಂವಿಧಾನದಲ್ಲಿ ಭಕ್ತಿಪೂರ್ವಕವಾಗಿ ಸಾನ್ನಿಧ್ಯ ಬೇಕಾದಂತಹ ಧಾರ್ಮಿಕ ಸತ್ಕಾರಗಳನ್ನು ಮಾಡುವುದರ ಮೂಲಕವಾಗಿ ಸಂವಿಧಾನವನ್ನು ಸಂತುಷ್ಟನಾಗಿ ಸಾನ್ನಿಧ್ಯಕ್ಕೆ ಬೇಕಾದಂಥ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ಕ್ಷೇತ್ರದ ಮೇಲೆ ಭಕ್ತಿ ಅದೇ ರೀತಿಯಾಗಿ ನನ್ನ ಯಜಮಾನ ಭಕ್ತ ಕುಟುಂಬದ ಮೇಲೆ ಇರುವಂತಹ ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಸಾನ್ನಿಧ್ಯಕ್ಕೆ ಮಾಡತಕ್ಕಂತಹ ಸೇವೆ ಆ ಮಾಡುವಂತಹ ಸೇವೆಗೆ ಸಂವಿಧಾನ ಯಾವ ರೀತಿಯಾಗಿ ನಾನು ಸಂತುಷ್ಟನಾಗಿದ್ದೇನೋ ಅದೇ ರೀತಿಯಾಗಿ ಒಂದಕ್ಕೆ ನೀವು ಮಾಡುವಂತಹ ಧಾರ್ಮಿಕ ವಿಧಾನಗಳಲ್ಲಿ ಯಾವುದೇ ರೀತಿಯ ಲೋಕಗಳು ಬರುವಂತಹ ರೀತಿಯಲ್ಲಿ ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನಮಾನ ಗೌರವಾದಗಳೆಲ್ಲ ಸಾಧ್ಯವಾಗುವಂತಹ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಅನಂತಗಳ ಗ್ರಹಣವನ್ನು ನಡೆಸಿಕೊಂಡು ಬರ್ತೇವೆ. ಅನಂತ ಮುಂದಕ್ಕೆ ಮನೆತನಗಳು ಸಂಬಂಧಪಟ್ಟಂತಹ ರೀತಿಯ ಸೇವೆ ಹೊಸ ಸರಿ ಆಗಲಿ. ಸಂವಿಧಾನ ಇರತಕ್ಕಂತಹ ಧಾರ್ಮಿಕ ವಿಧಾನಗಳು ತಾನು ತೀವ್ರವಾಗಿ ಸೇರುವಂತಹ ಹಲವಾರು ರಾಷ್ಟ್ರ ಭಕ್ತಾದಿಗೆ ಬೇಕಾದಂತಹ ಅನ್ನದಾನದ ಸೇವೆಯನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಸಂವಿಧಾನದಲ್ಲಿ ವಿಶೇಷವಾದಂತಹ ಅನ್ನದಾನದ ಸರ್ಕಾರದಿಂದ ಮಾಡಿಕೊಂಡು ಬಂದಿದ್ದೀರಿ. ಅನ್ನ ಪರಬ್ರಹ್ಮ ಸ್ವರೂಪ. ಈ ಹೊತ್ತು ನೀವು ಮಾಡಿದಂತಹ ಸೇವೆ ಸಂವಿಧಾನದಲ್ಲಿ ಯಾವ ರೀತಿಯಾಗಿ ಇಷ್ಟವಾಗಿದೆಯೋ ಅದೇ ರೀತಿಯಾಗಿ ನಿಮಗೆ ಬರ್ತಕ್ಕಂಥ ಯಾವುದೊಂದು ರೀತಿಯಾದಂತಹ ದೋಷಗಳಿಂದ
ದುಡ್ಡುಕೊಡತನೆಯನ್ನು ಪರಿಹಾರ ಮಾಡುವುದರ ಮೂಲಕವಾಗಿ ಮಾಡುವಂಥ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಬೇಕಾದಂಥ ಸಂಪತ್ತನ್ನು ಒದಗಿಸುವುದರ ಮೂಲಕವಾಗಿ ಸಂವಿಧಾನದಲ್ಲಿ ಇದಕ್ಕಿಂತ ಹೆಚ್ಚು ರೀತಿಯಾದಂಥ ಸೇವೆಯನ್ನು ಮಾಡಿಕೊಂಡು ಬರುವಂತಹ ಶಕ್ತಿ ಭಕ್ತಿಯನ್ನು ಅನಂತ ಗುರುನಾನುಗ್ರಹ ನಡೆಸಿಕೊಡ್ತಾರೆ. ಸೇವೆ ಮಾಡಿಕೊಂಡು ಬರುವಂಥ ಭಕ್ತಾದಿಗಳು ಕೊಟ್ಟಂಥ ಸೇವೆ ಜನತಾ ಪ್ರಸಾರವನ್ನು ನನ್ನ ವಿಚಾರವಾಗಿ ಸಂವಿಧಾನ ಪಂಚಮಿ ದಿವಸ ಪ್ರಸಾರವನ್ನು ಇರಬೇಕು. ತಿಳಿತವೆ ಈ ಪ್ರಸಾರವನ್ನು ಶುದ್ಧದಲ್ಲಿ 24 ದಿವಸ
ಹೇಳುತ್ತವೆ. ಒಂದಕ್ಕೂ ಧಾರ್ಮಿಕ ಸರ್ಕಾರವನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವುದರೊಳಗಾಗಿ ಸಂಧಾನವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಒಳ್ಳೆಯ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಆ ಮಾಡಿದಂಥ ಸೇವೆಯನ್ನು ಹೊರವನ್ನು ಅನುಗ್ರಹಿಸುವುದರೊಳಗಾಗಿ ಅನಂತ ಸಾನ್ನಿಧ್ಯವನ್ನು ವೃದ್ಧಿ ಮಾಡುವುದರೊಳಗಾಗಿ ಮುಖ್ಯಮುಖ್ಯವಾದಂಥ ಸೇವೆಯನ್ನು ಮಾಡುವಂಥ ಶಕ್ತಿ ಭಕ್ತಿಯನ್ನು ಅನುಗ್ರಹಿಸಿ ಆರೋಗ್ಯವನ್ನು ಅನುಗ್ರಹಿಸಿ ಮಾತುಗಳ ವ್ಯವಹಾರವನ್ನು ನಡೆದುಕೊಂಡು ಯಾವುದೊಂದರ ಶತ್ರುಗಳ ದುಃಖಗಳು ಅದನ್ನೆಲ್ಲವನ್ನು ದೂರೀಕರಿಸಿ ಸಂವಿಧಾನದಲ್ಲಿ ಅನಂತ ಪುರಾಣದ ಧರ್ಮಾದಿ ನಡೆಸಿಕೊಂಡು ಬರ್ತೇನೆ.